ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮ್ಮ ನಿತ್ಯ ಜೀವನಕ್ಕೆ ಜ್ಞಾನವನ್ನು ನೀಡುತ್ತೆ. ಬೈಬಲ್ನಲ್ಲಿರುವ ಪ್ರತಿಯೊಂದು ವಾಕ್ಯ ಜ್ಞಾನ ಭಂಡಾರ. ಅದರಲ್ಲಿ ಇರುವ ಕೆಲವು ವಿಷಯಗಳು ನಾವು ಅದನ್ನು ಓದಿ ಮನನ ಮಾಡಿಕೊಂಡಾಗ, ಧ್ಯಾನಿಸಿದಾಗ ನಮ್ಮ ಜೀವನಕ್ಕೆ ಒಂದು ದೊಡ್ಡ ಜ್ಞಾನ ಭಂಡಾರವೇ ಅದು ಒದಗಿಸುತ್ತೆ. ಅದರ ಪ್ರಕಾರ ನಡೆದರೆ ನಾವು ಖಂಡಿತ ನಮ್ಮ ಜೀವನ ಪಾವನವಾಗುತ್ತೆ. ಆದ್ದರಿಂದ ಇವತ್ತಿನ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಇವತ್ತು ಒಂದು 3 ವಿಷಯಗಳನ್ನು ನಾವು ಧ್ಯಾನಿಸೋಣ. ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ನಾವು ಸತ್ಯವಂತರಾಗಿರಬೇಕು, ಸುಳ್ಳುಗಾರರಾಗಿರಬಾರದು. ಅದೇ ರೀತಿಯಲ್ಲಿ ನಮ್ಮ ಮಾತಿನಲ್ಲಿ ಮಿತ ಮಾತಿನವರಾಗಿರಬೇಕು. ಅದೇ ರೀತಿಯಲ್ಲಿ ಇತರರನ್ನು ಗೌರವಿಸುವವರಾಗಬೇಕು. ಈ 3 ವಿಷಯಗಳ ಬಗ್ಗೆ ನಾವು ಧ್ಯಾನಿಸೋಣ. ದೇವರ ವಾಕ್ಯ ಇವತ್ತು ನಾವು ಆಲಿಸಲಿದ್ದೇವೆ. ಸಿರಾಕನ ಗ್ರಂಥ ಅಧ್ಯಾಯ 7 ವಾಕ್ಯ 12ರಿಂದ ವಾಕ್ಯ 12 ನಾವು ಓದುತ್ತಿದ್ದೇವೆ. ಸುಳ್ಳು ಕಲ್ಪಿಸಬೇಡ ಸಹೋದರನಿಗೆ ವಿರೋಧವಾಗಿ, ಅಂತೆಯೇ ನಿನ್ನ ಸ್ನೇಹಿತನಿಗೆ ವಿರೋಧವಾಗಿ. ಸುಳ್ಳು ಕಲ್ಪಿಸಬೇಡ ಸಹೋದರನಿಗೆ ವಿರೋಧವಾಗಿ, ಅಂತೆಯೇ ನಿನ್ನ ಸ್ನೇಹಿತನಿಗೆ ವಿರೋಧವಾಗಿ. ಇದು ಮೊದಲನೇ ವಿಷಯ. ಸಹೋದರ ಸಹೋದರಿಯರೇ, ಸುಳ್ಳು ಎಂಬುದರೆ ಏನು? ಸುಳ್ಳು ಎಂಬುದು ವಾಸ್ತವಿಕತೆಯನ್ನು ನಾವು ಮುಚ್ಚಿಡುವುದು, ಅವಾಸ್ತವಿಕತೆಯನ್ನು ನಾವು ತೋರ್ಪಡಿಸುವುದು. ವಾಸ್ತವಿಕತೆ ದೇವರಿಂದ ಬರುತ್ತೆ, ಅವಾಸ್ತವಿಕತೆ ದೇವರ ವಿರೋಧ ಆ ಶೈತಾನನಿಂದ ಬರುತ್ತೆ. ಯಾಕೆ? ಲೋಕದಲ್ಲಿ ಈ ಎಲ್ಲವನ್ನು ಸೃಷ್ಟಿಸಿದವರು ದೇವರು, ಸತ್ಯವನ್ನು ಸೃಷ್ಟಿಸಿದವರು ದೇವರು. ಈ ಲೋಕದಲ್ಲಿ ಮೊದಲ ಸತ್ಯ, ದೇವರು ಮನುಷ್ಯನನ್ನು ಸೃಷ್ಟಿಸಿದರು. ದೇವರು ಈ ಲೋಕದ ಒಡೆಯ, ದೇವರು ಈ ಲೋಕದ ಒಡೆಯ, ಸೃಷ್ಟಿಯ ಒಡೆಯ. ಹಾಗಾದರೆ ಎಲ್ಲವೂ ದೇವರ ಶಕ್ತಿಯಿಂದ ಆಗಿದೆ. ಹೀಗಿರುವಾಗ ಈ ಒಂದು ಸತ್ಯವನ್ನು ಹೇಗೆ ಮುಚ್ಚಿಡುವುದು? ಯಾವಾಗ ಮನುಷ್ಯ ದೇವರು ಈ ಲೋಕದ ಒಡೆಯ ಎಂಬುದನ್ನು ಒಪ್ಪಿಕೊಳ್ಳುವುದಿಲ್ಲ, ಆತನು ಇನ್ನೊಬ್ಬ ಒಡೆಯ ಆತನಿಗೆ ಬೇಕು ತಾನೆ. ಆತನು ಶೈತಾನನನ್ನು, ಸುಳ್ಳು ಕರ್ತನನ್ನು ತನ್ನ ಒಡೆಯನನ್ನಾಗಿಸುತ್ತಾನೆ. ಇದು ಮನುಷ್ಯನ ಜೀವನದ ವಾಸ್ತವಿಕತೆ. ಇನ್ನೊಂದು ವಿಷಯ, ದೇವರು ಮನುಷ್ಯನನ್ನು ಪ್ರೀತಿಸ್ತಾರೆ. ಈ ಸೃಷ್ಟಿಯ ಮೂಲ ದೇವರು ಮನುಷ್ಯನನ್ನು ಪ್ರೀತಿಸಿದರು. ಮನುಷ್ಯನ ಪ್ರೀತಿಗೋಸ್ಕರ ಇಷ್ಟೆಲ್ಲ ಸೃಷ್ಟಿಸಿದರು. ಎಲ್ಲವನ್ನು ಮನುಷ್ಯನ ಕೈಗೆ ಕೊಟ್ಟರು. ಯಾಕೆ? ಆ ಪ್ರೀತಿ ಇದಕ್ಕೆ ಕಾರಣ. ಹಾಗಿದ್ದರೆ ವಾಸ್ತವಿಕತೆ ದೇವರು ಮನುಷ್ಯನನ್ನು
ಪ್ರೀತಿಸ್ತಾರೆ. ಹಾಗಾದರೆ ಅವಾಸ್ತವಿಕತೆ ಏನು? ದೇವರು ಮನುಷ್ಯನನ್ನು ಪ್ರೀತಿಸಲ್ಲ. ಇದು ಎಲ್ಲಿಂದ ಬರುತ್ತೆ? ಶೈತಾನನಿಂದ, ದೇವರ ವಿರೋಧಿಯಿಂದ. ಆದ್ದರಿಂದ ಸಹೋದರರೇ, ನಮ್ಮ ಜೀವನದಲ್ಲಿ ನಾವು ಸತ್ಯ ಎಂಬುದು ಹೇಳಬೇಕು, ಅಂದರೆ ಸತ್ಯವನ್ನೇ ನುಡಿಬೇಕು, ಸತ್ಯದಲ್ಲಿ ಬಾಳಬೇಕು. ನೀನು ಜೀವನದಲ್ಲಿ ಮೊದಲನೇ ವಾಕ್ಯ ಹೇಳುತ್ತೆ, ನಿನ್ನ ಸಹೋದರನ ವಿರೋಧವಾಗಿ, ಅಂದರೆ ನಿನ್ನ ಒಡ ಹುಟ್ಟಿದವರು, ನಿನ್ನ ತಂದೆ, ನಿನ್ನ ತಾಯಿ, ನಿನ್ನ ತಮ್ಮ, ನಿನ್ನ ಅಣ್ಣ, ನಿನ್ನ ತಂಗಿ, ನಿನ್ನ ನೆರೆಯವನು, ಯಾರವನಿಗೆ ಅವನು ನಿನ್ನ ಸಹೋದರನು, ನಿನ್ನ ಸಹೋದರಿಯರು, ನಿನ್ನೊಂದಿಗೆ ಬಾಳುವವರು, ಅವರೆಲ್ಲ ಯಾರು? ಅವರೆಲ್ಲ ನಿನ್ನವರು. ಒಡ ಹುಟ್ಟಿದ ತಾಯಿ ನಿನ್ನ ತಾಯಿ, ಜನ್ಮ ಕೊಟ್ಟ ತಂದೆ ನಿನ್ನ ತಂದೆ, ನಿನ್ನ ಸಹೋದರ, ನಿನ್ನ ಸಹೋದರಿ ನಿನ್ನವರು. ಹಾಗಾದರೆ ನಮ್ಮವರು ಎಂದ ಕೂಡಲೇ ನಾವು ಅವರೊಡನೆ ಸುಳ್ಳು ನುಡಿಯುವುದು ಹೇಗೆ? ಅವಾಸ್ತವಿಕತೆಯಿಂದ ನಡೆಯುವುದು ಹೇಗೆ? ನಮ್ಮ ಜೀವನದಲ್ಲಿ ಎರಡು ಮುಖಗಳನ್ನು ತೋರಿಸುವುದು ಹೇಗೆ? ಮುಂದಿನಿಂದ ಒಂದು, ಹಿಂದಿನಿಂದ ಒಂದು, ನಮ್ಮ ಎರಡು ರೀತಿಯ ಜೀವನ ಅದು ಹೇಗೆ ನಡೆಸುವುದು ಸಾಧ್ಯ? ದೇವರ ವಾಕ್ಯದಕ್ಕಾಗಿರುತ್ತೆ, ಸುಳ್ಳು ಹೇಳಬೇಡ. ನಿನ್ನ ಸಹೋದರಿಯರೊಂದಿಗೆ ಸುಳ್ಳಿನಲ್ಲಿ ನಡೆಯಬೇಡ. ಅವರ ವಿರೋಧವಾಗಿ ಸುಳ್ಳು ಹೇಳಬೇಡ. ಎರಡನೇದಾಗಿ ಹೇಳುತ್ತೆ, ನಿನ್ನ ಸ್ನೇಹಿತನ ವಿರೋಧವಾಗಿ. ಸ್ನೇಹಿತ ಅಂದರೆ ಯಾರು? ನಂಬಿಗಸ್ತ, ನಿನ್ನಲ್ಲಿ ವಿಶ್ವಾಸವಿಟ್ಟು ಬಂದವನು ಸ್ನೇಹಿತ. ಸ್ನೇಹಿತನಿಗೆ ದ್ರೋಹ ಬಗೆಯುವುದು, ಸುಳ್ಳು ಹೇಳುವುದೆಂದರೆ ಸ್ನೇಹಿತರೊಡನೆ ಸ್ನೇಹಿತನಿಗೆ ದ್ರೋಹ ಬಗೆಯುವುದು, ಬೆನ್ನಿಗೆ ಚೂರಿ ಹಾಕುವುದು, ಕೆಟ್ಟತನ. ಇದಕ್ಕಿಂತ ಕೆಟ್ಟ ವಿಷಯ ಬೇರೊಂದಿಲ್ಲ. ಅಂದರೆ ದೇವರಿಗೆ ನೀನು ವಿರೋಧ ಹೋದಂತೆ. ಸಹೋದರಿ ನೆನಪಿಡೋಣ, ಏನೇ ಸುಳ್ಳು ಹೇಳಿದ್ರು ಈ ಲೋಕದಲ್ಲಿ ಸತ್ಯವನ್ನು ಬದಲಿಸಲಿಕ್ಕೆ ಸಾಧ್ಯವೇ ಇಲ್ಲ? ಖಂಡಿತ ಇಲ್ಲ. ಕಾಗೆಯೊಂದು ಇದೆ, ನಾ ಹೇಳ್ತೀನಿ ಕಪ್ಪು ಕಾಗೆ ಅಲ್ಲಿ ಕೂತ್ಕೊಂಡಿದ್ದೆ, ನಾ ಹೇಳ್ತೀನಿ ಅದು ಕಪ್ಪು ಅಲ್ಲ, ಬಿಳಿ ಕಾಗೆ. ಎಷ್ಟೇ ನೀನು ವಾದಿಸಿದ್ರು ಆ ಕಾಗೆಯ ಬಣ್ಣ ಬದಲಾಗುತ್ತದೆಯೇ? ಖಂಡಿತ ಇಲ್ಲ. ಕಾಗೆ ಕಪ್ಪಾಗಿ ಇದೆ, ಇದು ವಾಸ್ತವಿಕತೆ. ಹಾಗಿರುವಾಗ ಈ ಸತ್ಯವನ್ನು ನಾನು ಹೇಗೆ ಅದನ್ನು ವಿರೋಧಿಸಲು ಸಾಧ್ಯ? ವಿರೋಧವಾಗಿ ಹೇಳಲು ಸಾಧ್ಯ? ನಾನು ಕಾಗೆಯನ್ನು ಕಪ್ಪು ಎಂದೇ ಹೇಳಬೇಕು ತಾನೆ. ಬಿಡಿಕಾಗಿ ಇದ್ದಿರಬಹುದು, ಬಿಡಿಕಾಗಿ ಇದ್ರೆ ನಾನು ಬಿಡಿಕಾಗಿ ಹೇಳಬೇಕು. ವಾಸ್ತವಿಕತೆ ಇದೇ ದೇವರ ವಾಕ್ಯ ನಮ್ಗೆ ಹೇಳುತ್ತೆ. ಜೀವನದಲ್ಲಿ ಸಹೋದರರೇ ಸತ್ಯದಿಂದ ನಡ್ಕೊಳ್ಬೇಕು ನಾವು. ಈ ಲೋಕದಲ್ಲಿ ಯಾವುದೇ ರೀತಿಯಲ್ಲಿ ಯಾವಾಗ ನಾವು ಸತ್ಯದಿಂದ ನಡೆದುಕೊಳ್ಳುವುದಿಲ್ಲ, ನಾವು ಮಿಥ್ಯವಾಗಿ ನಡೆದುಕೊಳ್ಳುತ್ತೇವೆ, ಸುಳ್ಳನ್ನು ಹೇಳ್ತೀವಿ. ಆ ಸುಳ್ಳನ್ನು ನಾವು ಇದರ ಬಗ್ಗೆ ಹೇಳ್ತೀವಿ, ನಾವು ದೇವರಿಗೆ ದ್ರೋಹ ಬಗೆಯುತ್ತೀವಿ. ಯಾಕೆಂದರೆ ಸತ್ಯ ದೇವರಿಂದ ಬರುತ್ತೆ. ಪ್ರತಿಯೊಂದು ಈ ಲೋಕದ ನಿಯಮ, ಪ್ರತಿಯೊಂದು ಒಳ್ಳೆಯತನ ಎಲ್ಲವೂ, ಈ ಲೋಕದ ನಡವಳಿಕೆ ಎಲ್ಲವೂ ಆ ದೇವರೇ ಸೃಷ್ಟಿಸಿದವರು. ಹಾಗಿರುವಾಗ ಅದಕ್ಕೆ ವಿರೋಧ ಹೋಗುವುದೆಂದರೆ ಆ ದೇವರನ್ನು ನಾವು ಸುಳ್ಳುಗಾರನೆಂಬುದಾಗಿ ಹೇಳುವುದಲ್ಲವೇ? ಹಾಗಾದರೆ ಹೇಗೆ ನಾವು ಸುಳ್ಳನ್ನು ನುಡಿಯೋದು? ಇದರ ಬಗ್ಗೆ ಯೋಚಿಸೋಣ. ದೇವರ ವಾಕ್ಯ ನಮಗೂ ಒಂದು ಎಚ್ಚರಿಕೆ ಕೊಡುತ್ತೆ, ಯಾವತ್ತೂ ಸುಳ್ಳು ಹೇಳಬೇಡ. ಸುಳ್ಳು ಎಂಥದೇ ಇರಲಿ, ಅದರ ಹವ್ಯಾಸ ಬೇಡ. ಹಿತವಾಗದು ನಿನಗೆ ಇಂಥ ಹವ್ಯಾಸದಿಂದ. ಸಹೋದರರೇ, ಸುಳ್ಳನ್ನು ನುಡಿಯುವವರು ಯಾವತ್ತೂ ಅವರನ್ನು ಕಷ್ಟದಲ್ಲಿ ನಂಬುವಂತಿಲ್ಲ. ಒಬ್ಬನು ತನ್ನ ಜೀವನದಲ್ಲಿ ದಿನಾಪ್ರತಿ ಸುಳ್ಳು ಹೇಳ್ತಿದ್ದಂತೆ. ಯಾವಾಗ ನೋಡಿದ್ರು ಅಂದರೆ ಅವನನ್ನು ನಂಬ್ತಿರ್ಲಿಲ್ಲ.
ಇವತ್ತು ಹಾಗಾಯಿತು, ನಿನ್ನೆ ಹಾಗಾಯಿತು, ಮೊನ್ನೆ ಹಾಗಾಯಿತು, ಈಗ ಹೇಳ್ತಾ ಹೋಗ್ತಿರುವಾಗ ಒಂದು ದಿನ ಅವನ ಜೀವನದಲ್ಲಿ ಅವನಿಗೇನೋ ತುಂಬ ಒಬ್ಬಂಟಿಗನಾಗಿದ್ದಾಗ ಏನೋ ಕಷ್ಟ ಬಂತು, ಅವನು ಬಿದ್ದುಬಿಟ್ಟ. ಯಾರ ಹತ್ರ ಹೇಳಿಬಿಟ್ಟ ಫೋನ್ ಮಾಡಿ, ನಾನು ಕಷ್ಟದಲ್ಲಿದ್ದೀನಿ, ನಾನು ತುಂಬ ಕಷ್ಟದಲ್ಲಿ ನೋವಿನಲ್ಲಿದ್ದೀನಿ, ನನಗೊಂದು ಸ್ವಲ್ಪ ಸಹಾಯ ಮಾಡಿ ಬಂದು. ಅವರನ್ನು ಯಾರು ನಂಬಲಿಲ್ಲ. ಯಾಕಂದರೆ ಅವನ ಹವ್ಯಾಸ ಸುಳ್ಳು ಹೇಳುವಂಥದ್ದು. ಅವನ ಹವ್ಯಾಸಕ್ಕೆ ತಕ್ಕಂತೆ ಜನರು ಅವರನ್ನು ಸುಳ್ಳುಗಾರನಾಗಿ ಸ್ವೀಕರಿಸಿದ್ದಾರೆ. ಕೊನೆಗೆ ಪಾಪ ಯಾರೂ ಅಲ್ಲಿ ಹೋಗಲಿಲ್ಲ, ಒಬ್ಬನೇ ಒಬ್ಬಂಟಿಗನಾಗಿ ಸತ್ತೋಗಿಬಿಟ್ಟ. ಯಾಕಂದರೆ ಯಾರು ಅವನಿಗೆ ಸಹಾಯ ಮಾಡಲಿಲ್ಲ. ಯಾಕೆ ಹೀಗಾಯಿತು? ಸುಳ್ಳು ಎಂಬುದು ಆ ಒಂದು ಕೆಟ್ಟ ಹವ್ಯಾಸ. ಇಂಥ ಹವ್ಯಾಸವನ್ನು ಇಟ್ಟುಕೊಂಡವರ ಗತಿ ಏನು? ಸಹೋದರ ಸಹೋದರರೇ, ಜೀವನದಲ್ಲಿ ಯಾವತ್ತೇ ಆಗಲಿ ಸತ್ಯವನ್ನು ನುಡಿಯೋಣ, ಸತ್ಯವನ್ನು ನುಡಿಯೋಣ. ಸ್ನೇಹಿತರ ಬಗ್ಗೆ ಸತ್ಯವನ್ನು ನುಡಿಯೋಣ, ತಂದೆ ತಾಯಿಗಳ ಬಗ್ಗೆ ಸತ್ಯವನ್ನು ನುಡಿಯೋಣ, ಒಡ ಹುಟ್ಟಿದವರ ಬಗ್ಗೆ ಸತ್ಯವನ್ನು ನುಡಿಯೋಣ. ಲೋಕದಲ್ಲಿ ಯಾರೇ ಆಗಲಿ ಅವ್ರನ್ನ ವಿರೋಧಿಗಳಾಗಿರ್ಬೋದು, ಪರವಾಗಿಲ್ಲ, ಸತ್ಯವನ್ನು ನುಡಿಯೋಣ. ಮಿಥ್ಯೆ ಎಂಬುದು ಬೇಡ. ಒಂದು. ಎರಡನೆಯದು, ದೇವರ ವಾಕ್ಯ ಹೇಳುತ್ತೆ, ಮಿತಿ ಮೀರಿ ಮಾತನಾಡಬೇಡ. ಹಿರಿಯರ ಮಧ್ಯೆ ಪ್ರಾರ್ಥನೆಯ ಸಮಯದಲ್ಲಿ ಬೇಕಿಲ್ಲ ಮಾತಿನ ಪುನರಾವರ್ತನೆ. ಮಿತಿ ಮೀರಿ ಮಾತನಾಡಬೇಡ. ಎರಡನೇದು, ಎಲ್ಲಿ ಮಾತನಾಡ್ತೀಯ ಅದನ್ನು ಚೆನ್ನಾಗಿ ಯೋಚಿಸಿ ಮಾತನಾಡು. ಯೇಸು ಕ್ರಿಸ್ತರು ಪ್ರತಿಯೊಂದು ತಮ್ಮ ಜೀವನದಲ್ಲಿ ಹೇಳಿದಂತಹ ಮಾತುಗಳು ಸಂದರ್ಭಕ್ಕೆ ತಕ್ಕಂತೆ ಅವರು ಮಾತನಾಡ್ತಿದ್ದರು. ಪಿಲಾತನ ಬಳಿಗೆ ಆತನನ್ನು ಕರೆದೊಯ್ದರು. ಇಡೀ ಲೋಕಕ್ಕೆ ಬೋಧಿಸಿದ ಯೇಸು ಪಿಲಾತನ ಮುಂದೆ ಒಂದೇ ಒಂದು ನುಡಿಯನ್ನು ನುಡಿಯಲಿಲ್ಲ. ಯಾಕೆ ಅವರು ಇಷ್ಟು ಬೋಧನೆ ಮಾಡಿದವರು ಆ ಫರಿಸಾಯರನ್ನು, ಶಾಸ್ತ್ರಿಗಳನ್ನು ಅವರು ತುಂಬ ಮಾತುಗಳಿಂದ ಅವರಿಗೆ ಜೀವನದ ಬಗ್ಗೆ ಅವರಿಗೆ ಬೋಧನೆ ಮಾಡಿದವರು, ಸಾವಿರ ಗಟ್ಟಲೆ ಜನರಿಗೆ ಬೋಧಿಸಿದಂಥ ಯೇಸು ಯಾಕೆ ಪಿಲಾತನ ಮುಂದೆ ಒಂದೇ ಒಂದು ಮಾತನ್ನು ನುಡಿಯಲಿಲ್ಲ? ಏನು ಮಾತಾಡಬೇಕು ಅದನ್ನು ಮಾತ್ರ ಅವರು ಒಂದೆರಡು ನುಡಿಗಳಲ್ಲಿ ಹೇಳಿದರು ಅಷ್ಟೇ. ಸಹೋದರ ಸಹೋದರರೇ, ದೇವರ ವಾಕ್ಯ ಇದೇ ಹೇಳುತ್ತೆ, ಯೇಸು ಕ್ರಿಸ್ತರು ಅವರು ಖಂಡಿತವಾಗಿಯೂ ಅರಿತಿದ್ದರು ಎಲ್ಲಿ ಯಾವ ರೀತಿ ಮಾತನಾಡಬೇಕು. ತಂದೆಯಾದ ದೇವರು ಈ ಲೋಕದಲ್ಲೇ ತನಗೆ ಏನನ್ನು ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಮಾತನಾಡಿರುವಾಗ, ನಾನು ಮಾಡಿರುವಾಗ, ಎಲ್ಲವೂ ಅವರ ಇಚ್ಛೆಯಂತೆ ನಾನು ಮಾಡಿರುವಾಗ ಈ ಲೋಕದ ಜನರು ನನ್ನನ್ನು ಸ್ವೀಕರಿಸಿಲ್ಲ. ಇವರು ಸುಳ್ಳಿಗೆ ಮೊರೆ ಹೋಗಿದ್ದಾರೆ, ಕತ್ತಲೆಗೆ ಮೊರೆ ಹೋಗಿದ್ದಾರೆ. ಇಂಥವರಿಗೆ ಎಷ್ಟೇ ಹೇಳಿದ್ರು ಅಲ್ಲಿ ಆ ಸತ್ಯ ಸುಳ್ಳಿನ ಸಮಯದಲ್ಲಿ ಮನುಷ್ಯನು ಸ್ವೀಕರಿಸುವಂಥ ಮನಸ್ಥಿತಿಯಲ್ಲಿ ಇಲ್ಲದಾಗ ಏನೇ ಹೇಳಿದ್ರು ವ್ಯರ್ಥ. ಅದಕ್ಕಾಗಿ ಮಾತನಾಡುವಂಥ ಮಾತುಗಳ ಬಗ್ಗೆ ಸ್ವಲ್ಪ ಜ್ಞಾನವನ್ನು ನಾವು ಖರ್ಚು ಮಾಡಬೇಕು. ಮೊದಲನೇದಾಗಿ ಏನು ಮಾತನಾಡ್ತೀವಿ? ಸಹೋದರ ಸಹೋದರರೇ, ಏನು ನಮ್ಮ ಒಳಗಿಂದ ಬರುತ್ತೆ ಇದು ನಮ್ಮ ಮನಸ್ಥಿತಿಯಿಂದ ಅಂದರೆ ಆ ದೈವಿಕ ಮೌಲ್ಯಗಳನ್ನು ಹೇಗೆ ನಾವು ಜೀವನದಲ್ಲಿ ರೂಢಿಸಿಕೊಂಡಿದ್ದೇವೆ ಅದರಿಂದ ಬರುತ್ತೆ. ಒಳ್ಳೆಯವರಿಂದ ಒಳ್ಳೆಯದೇ ಬರುತ್ತೆ, ಒಳ್ಳೆಯ ಮಾತುಗಳೇ ಬರುತ್ತವೆ, ಕೆಟ್ಟ ಮಾತುಗಳು ಬರಲ್ಲ. ಒಳ್ಳೆಯವರಿಂದ ಕೆಟ್ಟ ಮಾತುಗಳು ಬರಲ್ಲ. ಆದರೆ ಕೆಟ್ಟವರಿಂದ ಕೆಟ್ಟ ಮಾತುಗಳು ಬರ್ತಾವೆ ವಿನ ಒಳ್ಳೆಯ ಮಾತುಗಳು ಬರಲ್ಲ. ಆದ್ದರಿಂದ ಖಂಡಿತವಾಗಿ ಸಹೋದರ ಸಹೋದರರೇ, ಒಳಗಿಂದ ಏನು ಬರುತ್ತೆ ಅದು ಖಂಡಿತವಾಗಿಯೂ ಆ ದೇವರ ಆ ಶಕ್ತಿ ನಮ್ಮ ಜೀವನದಲ್ಲಿ ಅದು ನಾವು ಏನು ನಮ್ಮಲ್ಲಿ ರೂಢಿಸಿಕೊಂಡಿದೆ ಅದೇ ಬರುತ್ತೆ. ಅದಕ್ಕಾಗಿ ಯೇಸು ಹೇಳ್ತಾರೆ ಮಾರ್ಕನ ಶುಭ ಸಂದೇಶದಲ್ಲಿ, ಯೇಸು ಜನರ ಗುಂಪನ್ನು ಬಿಟ್ಟು ಮನೆಗೆ ಸೇರಿದ ಬಳಿಕ ಶಿಷ್ಯರು ಅವನ ಬಳಿಗೆ ಬಂದು ಕೇಳಿದರು, ಸಾಮರ್ಥ್ಯ ಅರ್ಥ ಏನು ನಮಗೆ ಹೇಳಿ. ಅದಕ್ಕೆ
ಯೇಸು ಹೇಳಿದರು, ನೀವು ಕೂಡ ಮಂದಮತಿಗಳು, ಇದು ನಿಮಗೂ ಅರ್ಥವಾಗುವುದು. ಯೇಸು ಯಾವಾಗಲೂ ಸಾಮರ್ಥ್ಯ ರೂಪದಲ್ಲಿ ಹೇಳ್ತಿದ್ರು. ಯಾಕೆ? ಈ ಜನರಿಗೆ ಸರಿಯಾದ ರೀತಿಯಲ್ಲಿ ಹೇಳಿದರೆ ಇವರು ಸ್ವೀಕರಿಸುವ ಮನಸ್ಥಿತಿಯಲ್ಲಿ ಇಲ್ಲ. ಆದ್ದರಿಂದ ಇವರಿಗೆ ಸಾಮರ್ಥ್ಯ ರೂಪದಲ್ಲಿ ಹೇಳಿದರೆ ಮಾತ್ರ ಇವರಿಗೆ ಅರ್ಥವಾಗುತ್ತೆ. 2, ಹೊರಗಿನಿಂದ ಮನುಷ್ಯನ ಒಳಗೆ ಹೋಗುವ ಯಾವುದು ಅವನನ್ನು ಕಲುಷಿತಗೊಳಿಸುವುದಿಲ್ಲ. ಹೊರಗಿನಿಂದ ಒಳಗೆ ಬರೋದು ಕಲುಷಿತಗೊಳಿಸುವುದಿಲ್ಲ. ಆದರೆ ಅವನು ತಿಂದದ್ದು ಅವನ ಹೃದಯವನ್ನು ಹೊಕ್ಕದೆ ಹೊಟ್ಟೆಯನ್ನು ಮಾತ್ರ ಸೇರಿ ಬಳಿಕ ದೇಹದಿಂದ ವಿಸರ್ಜಿಸವಾಗುತ್ತೆ. ಆದರೆ ಮನುಷ್ಯನ ಅಂತರಂಗದಿಂದ ಹೊರಹೊಮ್ಮುವ ಯೋಚನೆಗಳು ಆತನನ್ನು ಕಲುಷಿತಗೊಳಿಸುತ್ತವೆ. ಮಾನವನ ಹೃದಯಾಂತರಾಳದಿಂದ ದುರಾಲೋಚನೆ, ಅನೈತಿಕತೆ, ಕಳ್ಳತನ, ಕೊಲೆ, ವ್ಯಭಿಚಾರ, ಲೋಭ, ಕೆಡುಕುತನ, ಮೋಸ, ಬಂಡತನ, ಅಸೂಯೆ, ಅಪದೂರು, ಅಹಂಕಾರ, ಮೂರ್ಖತನ ಮೊದಲಾದ ಹೊರಗೆ ಬರುತ್ತವೆ. ಇದೆಲ್ಲಿಂದ ಬರುತ್ತವೆ? ಮನುಷ್ಯನ ಹೃದಯಾಂತರಾಳದಿಂದ. ಹಾಗಾದರೆ ಸಹೋದರ ಸಹೋದರರೇ, ಏನನ್ನು ನಾವು ರೂಢಿಸಿಕೊಂಡಿದ್ದೇವೆ ಅದೇ ನಮ್ಮ ಮಾತಿನಲ್ಲಿ ಹೊರಗೆ ಬರುತ್ತೆ. ಆದ್ದರಿಂದ ಮನುಷ್ಯನು ಮಾತನಾಡುವ ಬಗ್ಗೆ ಯೋಚಿಸಬೇಕು. ನಾನು ಏನನ್ನು ಮಾತನಾಡ್ತೀನಿ, ಎಲ್ಲಿ ಮಾತನಾಡ್ತೀನಿ, ಯಾರೊಡನೆ ಮಾತನಾಡ್ತೀನಿ, ಇದನ್ನು ನಾನು ಯೋಚಿಸಿ ಮಾತನಾಡಬೇಕು. ಇತರರಿಗೆ ಗೌರವವನ್ನು ಕೊಡುವ ರೀತಿಯಲ್ಲಿ ಮಾತನಾಡಬೇಕು, ಸತ್ಯವನ್ನು ಹೇಳುವ ರೀತಿಯಲ್ಲಿ ಮಾತನಾಡಬೇಕು. ಆದ್ದರಿಂದ ಯಾವತ್ತೂ ನಾವು ಜೀವನದಲ್ಲಿ ಮಿತಿಮೀರಿ ಮಾತನಾಡಬಾರ್ದು. ಎಷ್ಟು ಬೇಕೋ ಅಷ್ಟು ಮಾತ್ರ. ಊಟ ಹೆಚ್ಚು ಮಾಡಿದ್ರೆ ಏನಾಗುತ್ತೆ? ಅಜೀರ್ಣವಾಗುತ್ತೆ. ಮಾತುಗಳು ಹೆಚ್ಚಾದರೆ ಅಜೀರ್ಣವಾಗುತ್ತೆ. ಅಂದರೆ ಆ ಜೀವನದಲ್ಲಿ ನೀನು ಹೇಳುವ ಮಾತುಗಳಿಂದ ನಿನಗೆ ಕೆಟ್ಟದಾಗುತ್ತೆ, ಲೋಕಕ್ಕೆ ಕೆಟ್ಟದಾಗುತ್ತೆ. 3ನೇ ವಿಷಯ, ಹೀನೈಸಬೇಡ ಕಷ್ಟವನ್ನು, ಒಕ್ಕಲುತನವನ್ನು ಸೇರಿಕೊಳ್ಳಬೇಡ. ನೇಮಿಸಿರನು ಅವನು ಪರಾತ್ಪರನು. ಸೇರಿಕೊಳ್ಳಬೇಡ ಪಾಪಾತ್ಮರ ಗುಂಪಿಗೆ, ದಂಡನೆ ಬಂದೇ ಬರುವುದು ಅಧರ್ಮಿಗಳಿಗೆ. ಅಂದರೆ ಈ ವಿಷಯ ನಮಗೆ ದೇವರ ವಾಕ್ಯ ಹೇಳುತ್ತೆ, ಯಾರನ್ನು ಅವರ ಕಷ್ಟಗಳಿಗಾಗಿ ಅಥವಾ ಅವರಿರುವ ಪರಿಸ್ಥಿತಿಗಾಗಿ ಹೀನೈಸಬೇಡ. ಒಬ್ಬ ಸರಳ ವ್ಯಕ್ತಿ ಇದ್ದಾನೆ. ಮೊನ್ನೆ ಕೆಲವು ಸಮಯದ ಹಿಂದೆ ಘಟನೆ, ರಾಷ್ಟ್ರ ಪ್ರಶಸ್ತಿ ವಿಜೇತ ಈ ಮಂಗಳೂರಿನ ಹಾಜಬ್ಬರು ಅವರು ಆ ರಾಷ್ಟ್ರ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಹೋದಾಗ ತನ್ನ ಚಪ್ಪಲುಗಳನ್ನು ತೆಗೆದು ಬರಿಗಾಲಿನಲ್ಲಿ ರಾಷ್ಟ್ರಪತಿ ಭವನಕ್ಕೆ ಸರಳ ರೀತಿಯಲ್ಲಿ ಹೋದರು. ಸರಳ ರೀತಿಯಲ್ಲಿ. ಅವರ ಗೌರವೇನು ಕಡಿಮೆಯಾಯಿತೋ? ಸಹೋದರ ಸಹೋದರಿಯರೇ, ಈ ಹಾಜಬ್ಬರು ಆ ಕಿತ್ತಳೆ ಹಣ್ಣುಗಳು ಅಥವಾ ಮುಸುಬೆಗಳನ್ನು ಮಾರಿ ಆ ಬಂದ ದುಡ್ಡಿನಿಂದ ಸಾವಿರ ಮಕ್ಕಳಿಗೆ ಜ್ಞಾನವನ್ನು ನೀಡಿದವರು. ಇದಕ್ಕಿಂತ ಮಿಗಿಲಾದ ಕೆಲಸ ಏನಿದೆ? ಮನುಷ್ಯನನ್ನು ಅವನ ಹೊರಗಿನ ರೂಪವನ್ನು ಕಂಡು ಹೀನೈಸಿದರೆ ತಪ್ಪಲ್ಲವೇ? ದೊಡ್ಡ ದೊಡ್ಡ ಕಂಪೆನಿಗಳ ಒಡೆಯರು ಇವತ್ತು ಬಂಗಲೆಗಳನ್ನು ಹೊಂದಿರ್ಬೋದು, ವಿಮಾನದಲ್ಲಿ ಹಾರಾಡ್ತಿರ್ಬೋದು. ಆದರೆ ಅವರಿಂದ ಸಮಾಜಕ್ಕೆ ಏನು ಒಳಿತು ಆಗದಾಗ, ಬರೀ ಅವರಿಗೋಸ್ಕರ ಅವರು ಜೀವಿಸುವಾಗ, ಹಣವನ್ನು ಕೂಡಿ ಹಾಕಿಕೊಂಡು ಸಂಪತ್ತನ್ನು ಕೂಡಿಕೊಂಡು ಸಂಪತ್ತಿನ ಒಡೆಯರಾಗುವಾಗ ಲೋಕಕ್ಕೆ ಅವರು ಏನು ಉಪಯೋಗ ಆಗುತ್ತಾರೆ? ಏನು ಅವರಿಂದ ಸಮಾಜಕ್ಕೆ ಒಳಿತಾಗುತ್ತದೆ? ಸಹೋದರ ಸಹೋದರರೇ, ನಮ್ಮ ಜೀವನದಲ್ಲಿ ಬೇಕು ನಮಗೆ ನಮ್ಮ ಗೌರವ ನಮ್ಮ ದುಡಿಮೆಯಿಂದ, ನೈಜ ಜೀವನದಿಂದ. ಇಂಥ ಒಂದು ಸತ್ಯವನ್ನು ಆ ಪ್ರಶಸ್ತಿ ವಿಜೇತ ಮಾನ್ಯ ಹಾಜಬ್ಬರು ತೋರಿಸಿದರು.
ನಿಜವಾದ ಗೌರವ ಅದು. ಹಾಗಿದ್ದರೆ ನಮ್ಮ ಜೀವನದಲ್ಲಿ ನಮಗೆ ಇವತ್ತು ದೇವರ ವಾಕ್ಯ ಇದನ್ನೇ ಹೇಳುತ್ತೆ, ಮನುಷ್ಯನ ಹೊರಗಿನ ರೂಪವನ್ನು ಕಂಡು ಆತನಿಗೆ ಹೀನೈಸಬೇಡ. ಯಾವ ಮನುಷ್ಯನಿಗೆ ಯಾವ ಜೀವನ ಕೊಡಲ್ಪಟ್ಟಿದ್ದು ದೇವರಿಂದ ಕೊಡಲ್ಪಟ್ಟಿದೆ. ಮನುಷ್ಯನಲ್ಲಿ ಬಟ್ಟೆಗಳು ಇಲ್ಲದಿರ್ಬೋದು, ಒಳ್ಳೆಯ ಉಡಲು ಸಾಧಾರಣ ಸರಳ ಬಟ್ಟೆಗಳನ್ನು ಹುಟ್ಟಿರ್ಬೋದು, ಆದರೆ ಆತನ ವ್ಯಕ್ತಿತ್ವ, ಆತನ ಹೃದಯ ಅದು ಶ್ರೇಷ್ಠವಾಗಿರಬಹುದು. ಒಬ್ಬ ಮನುಷ್ಯನಲ್ಲಿ ದೊಡ್ಡ ಬಂಗಲೆ ಇರದಿರಬಹುದು, ಒಂದು ಚಿಕ್ಕ ಒಂದು ಕೊಠಡಿಯಲ್ಲಿ ಅಥವಾ ಒಂದು ಚಿಕ್ಕ ಒಂದು ಗುಡಿಸಿನಲ್ಲಿ ಆತಲು ವಾಸಿಸ್ತಿರ್ಬೋದು. ಆದರೆ ಸಹೋದರ ಸಹೋದರರೇ, ಆತನ ಹೃದಯ ಅದು ದೊಡ್ಡ ಆಲಯ, ದೊಡ್ಡ ಬಂಗಲೆ. ಆ ಹೃದಯದಲ್ಲಿ ಕೋಟಿ ಕೋಟಿ ಜನಗಳಿಗೆ ಸ್ಥಳವಿದೆ. ಅದು ಮನುಷ್ಯತ್ವ. ಆದ್ದರಿಂದ ಯಾವ ರೀತಿಯಲ್ಲಿ ನನ್ನ ಜೀವನದಲ್ಲಿ ಬೇರೆಯವರನ್ನು ಹೀನೈಸಿದರೆ ಅದು ತಪ್ಪಾಗುತ್ತೆ. ಆದ್ದರಿಂದ ದೇವರ ವಾಕ್ಯ ನಾವು ನೆನಪಿಸೋಣ ಸಹೋದರ ಸಹೋದರರೇ. ಪುನಃ 3 ವಿಷಯಗಳನ್ನು ಇವತ್ತು ನಾವು ನೆನಪಿಸಿಕೊಳ್ಳೋಣ. ಮೊದಲನೆಯದಾಗಿ ಸಹೋದರ ಸಹೋದರರೇ, ಸುಳ್ಳು ಎಂಬುದು ನಮ್ಮ ಜೀವನದಲ್ಲಿ ಇಲ್ಲದಿರಲಿ. ಯಾರ ಬಗ್ಗೆ ಸುಳ್ಳು ನಾವು ಆಡುವುದು ಬೇಡ. ಸತ್ಯವನ್ನೇ ನುಡಿಯೋಣ, ಇತರರ ಬಗ್ಗೆ ಒಳ್ಳೆಯದನ್ನು ಮಾತನಾಡೋಣ. ಎರಡನೆಯದು, ಜೀವನದಲ್ಲಿ ನಾವು ಮಾತನಾಡುವ ಮಾತುಗಳು ಮಿತಿಯಿಂದ ಇರಲಿ. ಮಿತಿ ಮೀರಿ ಮಾತನಾಡುವುದು ಬೇಡ. ಎಲ್ಲಿ ಎಷ್ಟು ಬೇಕು, ಯಾರೊಡನೆ ಎಷ್ಟು ಬೇಕು ಅಷ್ಟೇ ಮಾತನಾಡಿದರೆ ಮಾತ್ರ ಗೌರವ. ಅದಕ್ಕಿಂತ ಹೆಚ್ಚು ಮಾತನಾಡಿದರೆ ಅದು ನಮಗೆ ಅಗೌರವವನ್ನು ತರುತ್ತೆ. ಮೂರನೆಯದು, ಹೀನೈಸಬೇಡ ಇತರರನ್ನು. ಯಾವತ್ತೂ ಯಾವುದೇ ರೀತಿಯ ಅವನ ದುಡಿಮೆ ಇರಲಿ, ಅವನ ಕಾಯಕವಿರಲಿ, ಗೌರವಿಸು. ಪ್ರತಿಯೊಬ್ಬರನ್ನು ಗೌರವಿಸು. ಅವರ ಹೊರರೂಪವನ್ನು ನೋಡಿ ಗೌರವಿಸಬೇಡ, ಅವರ ಹೃದಯವನ್ನು ನೋಡಿ ಗೌರವಿಸು. ಈ 3 ವಿಷಯಗಳನ್ನು ನಮ್ಮ ಜೀವನದಲ್ಲಿ ಬಾಳಲು ಆ ದೇವರ ಶಕ್ತಿಗಾಗಿ ಪ್ರಾರ್ಥಿಸೋಣ. ದಯಮಾಡಿ ತಂದೆ, ನಮ್ಮ ಜೀವನದಲ್ಲಿ ನೀವು ಕೊಟ್ಟಿರುವಂತಹ ಈ ಜ್ಞಾನದಂತೆ ನುಡಿಯಲು ನಮಗೆ ಇವತ್ತು ಶಕ್ತಿಯನ್ನು ನೀಡಿರಿ. ನಾವು ಯಾವತ್ತೂ ಸತ್ಯವನ್ನು ನುಡಿದು ಇತರರಿಗೆ ಗೌರವವನ್ನು ನೀಡಿ ನಮ್ಮ ಮಾತುಗಳಲ್ಲಿ ನಾವು ಮಿತವಾದ ರೀತಿಯಲ್ಲಿ ಮಾತನಾಡಿಕೊಂಡು ನಾವು ನಿಮ್ಮ ಮಕ್ಕಳಂತೆ ಸತ್ಯವಂತರಾಗಿ ಬಾಳುವಂಥ ಆ ಬಾಳನ್ನು ನಮಗೆ ಅನುಗ್ರಹಿಸಿರಿ ಎಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.